ಕುಳಾಯಿ ಚಿತ್ರಾಪುರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನವರಾತ್ರಿ ಹಬ್ಬದ ಪ್ರಯುಕ್ತ ಆಯುಧ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಪುರೋಹಿತರಾದ ಕಾರ್ತಿಕ್ ಭಟ್ ನೇತೃತ್ವದಲ್ಲಿ ವಾಹನಗಳಿಗೆ ಪೂಜಾ ಕಾರ್ಯಕ್ರಮ ನಡೆದವು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸ್ಥಳೀಯರು ತಮ್ಮ ವಾಹನಗಳಿಗೆ ಪೂಜೆಯನ್ನ ನೆರವೇರಿಸಿದರು. ವಿಜಯದಶಮಿಯ ದಿವಸ ವಿಜಯೋತ್ಸವವನ್ನು ಆಚರಿಸಿದ್ರು ಅಂತ ಹೇಳಿ ಒಂದು ಪುರಾಣದ ಕತೆ. ಆ ಪ್ರಕಾರ ಅಂದಿನಿಂದಲೂ ಅನೂಚಾನವಾಗಿ ಈ ಆಯುಧ ಪೂಜೆಯ ದಿವಸ ನಾವು ಆಯುಧಗಳನ್ನು ಪೂಜೆ ಮಾಡುವಂಥದ್ದು ನಮ್ಮ ಸಂಸ್ಕೃತಿಯ ಒಂದು ಅಂಗವಾಗಿ ಬಂದಿದೆ. ಹಿಂದಿನ ಕಾಲದಲ್ಲಿ ರಾಜರು ಸಹ ಆಯುಧ ಪೂಜೆಯ ದಿವಸ ಆಯುಧಗಳಿಗೊಂದು ಅಂದು ಯಾವುದೇ ರೀತಿಯ ಆಯುಧ ಉಪಯೋಗ ಮಾಡದೆ ಆಯುಧಗಳನ್ನೆಲ್ಲ ಪೂಜೆ ಮಾಡಿ ಇನ್ನು ಮುಂದಿನ ವರ್ಷದಲ್ಲಿ ಆಗತಕ್ಕಂಥ ಯಾವುದೇ ಯುದ್ಧ ಇತ್ಯಾದಿ ಸಂದರ್ಭಗಳಲ್ಲಿ ಅದಕ್ಕೆ ನಮಗೆ ದೈವಬಲ ಪೂರಕವಾಗಿ ಒದಗಿ ಬರಬೇಕು ಎನ್ನುವಂಥದ್ದು ಒಂದು ಸದುದ್ದೇಶ ಈ ಆಯುಧ ಪೂಜೆ ಮಾಡುವಲ್ಲಿ ಇತ್ತು ಅಂತ ನಮ್ಮ ಇತಿಹಾಸದಲ್ಲಿ ನಮಗೆ ತಿಳಿದು ಬರುತ್ತದೆ. ಆ ರೀತಿ ಈಗಲೂ ಅದು ಅನೂಚಾನವಾಗಿ ಆ ಪದ್ಧತಿಯು ನಡೀತಾ ಬಂದಿದೆ. ಆ ಪ್ರಕಾರ ನಮ್ಮ ಕ್ಷೇತ್ರದಲ್ಲಿಯೂ ವಾಹನ ಇತ್ಯಾದಿಗಳಿಗೆಲ್ಲ ಈ ಆಯುಧ ಪೂಜೆಯ ದಿವಸ ಪೂಜೆಗಳನ್ನು ಮಾಡಿ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಾವೆಲ್ಲರೂ ಈ ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸೋಣ. ಮುಖ್ಯವಾಗಿ ನಾವು ಜೀವನೋಪಾಯಕ್ಕಾಗಿ ಯಾವ ಆಯುಧಗಳನ್ನು ಬಳಸ್ತೇವೋ ಅದನ್ನೆಲ್ಲ ಇಂದಿನ ದಿವಸ ಪೂಜೆ ಮಾಡಿ ಅದರಲ್ಲಿ ದೇವರ ಚಿಂತನೆಯನ್ನು ಮಾಡಿಕೊಂಡು ಮುಂದಿನ ಜೀವನದಲ್ಲಿ ನಮಗೆ ಬರತಕ್ಕಂತಹ ಸಮಸ್ತ ದುಷ್ಟಾದಿ ಬಾಧೆಗಳು ನಿವಾರಣೆ ಆಗಲಿ ಎನ್ನುವಂತಹ ಒಂದು ಪ್ರಾರ್ಥನೆಯನ್ನು ದೇವಿಯಲ್ಲಿ ಮಾಡಿಕೊಂಡು ದೇವಿಯ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳಿ ಈ ಮೂಲಕ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಮಸ್ತ ಭಕ್ತರಿಗೂ ಮಹಾತಾಯಿ ಶ್ರೇಯಸ್ಸನ್ನು ಅನುಗ್ರಹ ಮಾಡಲಿ ಅಂತೇಳಿ ಆಶಿಸ್ತೇವೆ.